ಮಂಗಳೂರಿನ ಕೊಡಿಯಾಲ್ಬೈಲಿನ ನ್ಯೂಟ್ರಿಷನ್ ಪ್ರಾಡಕ್ಟ್ ಮಳಿಗೆಯಿಂದ 3.5 ಲಕ್ಷ ರೂಪಾಯಿ ನಗದು ಇದ್ದ ಲಾಕರ್ ಅನ್ನು ಕದ್ದೊಯ್ದ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳನ್ನು ಕದ್ರಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮೂಲತಃ ಚಿಕ್ಕಮಗಳೂರು ಕಡೂರು ನಿವಾಸಿ ಮಲ್ಲಿಕಟ್ಟೆಯಲ್ಲಿ ವಾಸವಿದ್ದ ಯಶವಂತ ನಾಯ್ಕ್, ಶಕ್ತಿನಗರ ಕಾರ್ಮಿಕ ಕಾಲೋನಿ ನಿವಾಸಿ ನಿರುಪಾದಿ ಅಲಿಯಾಸ್ ಶ್ರವಣ್ ಬಂಧಿತ ಆರೋಪಿಗಳು. ಯಶವಂತ ಮಳಿಗೆಯಲ್ಲಿ ಹಗಲು ಹೊತ್ತು ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಾ ಇದ್ರೆ, ಸಂಸ್ಥೆಯಲ್ಲಿ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದ್ದ ಶ್ರವಣ್ ಕೆಲ ಸಮಯದ ಹಿಂದೆ ಕೆಲಸವನ್ನ ಬಿಟ್ಟಿದ್ದ. ಜೂನ್ 28ರಂದು ರಾತ್ರಿ ಮಳಿಗೆಯ ಸಿಬ್ಬಂದಿ ದಿನದ ವಹಿವಾಟಿನಲ್ಲಿ ಸಂಗ್ರಹವಾಗಿದ್ದ 3,33,3030 ರೂಪಾಯಿ ನಗದನ್ನ ಲಾಕರ್ನಲ್ಲಿ ಇಟ್ಟು ಬಾಗಿಲು ಮುಚ್ಚಿ ಹೋಗಿದ್ರು. ಜೂನ್ 30ರಂದು ಬೆಳಗ್ಗೆ ಬಂದು ನೋಡಿದಾಗ ಶಟರ್ನ ಬೀಗ ತೆರೆದ ಸ್ಥಿತಿಯಲ್ಲಿ ಇತ್ತು. ಅನುಮಾನ ಬಂದು ಒಳಗೆ ಹೋಗಿ ಪರಿಶೀಲಿಸಿದಾಗ ಲಾಕರ್ ಇರಲಿಲ್ಲ. ಈ ಬಗ್ಗೆ ಕದ್ರಿ ಠಾಣೆಗೆ ದೂರನ್ನ ನೀಡಿದ್ರು. ಕಳವಿಗೆ ಕೆಲವು ದಿನ ಮೊದಲು ಮಳಿಗೆಯ ಶಟರ್ನ ಬೀಗದ ಕೀ ಕಳೆದು ಹೋಗಿತ್ತು. ಹಾಗಾಗಿ ಅದೇ ಕೀಯನ್ನ ಬಳಸಿ ಕಳವು ಮಾಡಿರುವುದು ಸ್ಪಷ್ಟವಾಗಿತ್ತು. ತನಿಖೆ ವೇಳೆ ಈ ಇಬ್ಬರ ಮೇಲೆ ಅನುಮಾನ ಬಂದು ವಿಚಾರಣೆ ನಡೆಸಿದ್ದು, ಈ ವೇಳೆ ಕಳ್ಳತನದ ವಿಚಾರ ಬೆಳಕಿಗೆ ಬಂದಿದೆ. ಆರೋಪಿಗಳಿಂದ ಕಳವು ಮಾಡಿದ ಲಾಕರ್ ಸಹಿತ ನಗದು, ಕೃತ್ಯಕ್ಕೆ ಉಪಯೋಗಿಸಿದ ಬೈಕ್ ಅನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ.